ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ತಾಲೂಕು ವ್ಯಾಪ್ತಿಯ ಪಾಲ್ತಾಡಿ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಾದ ನಾಡೋಡಿ ಸೇತುವೆ, ಮಾಡಾವು, ಸಿದ್ದಮೂಲೆ, ಪೆರ್ಲಂಪಾಡಿ ರಸ್ತೆ, ಚೆನ್ನಾವರ, ಕುಂಡಡ್ಕ ಸೇತುವೆ, ಕುಂಜಾಡಿ ಸೇತುವೆ ಸಹಿತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾನ್ಯ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಸಾರ್ವಜನಿಕರೊಂದಿಗೆ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಸುಳ್ಯ ಮಂಡಲ ಅಧ್ಯಕ್ಷರಾದ ಶ್ರೀ ವೆಂಕಟ್ ವಳಲಂಬೆ, ಶ್ರೀ ರಾಕೇಶ್ ರೈ ಕಡೆಂಜಿ, ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಮಾನವಣಿಕೆ, ಮಂಡಲ ಕಾರ್ಯದರ್ಶಿ ಶಿವಪ್ರಸಾದ್, ಸವಣೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ತಾರಾನಾಥ್ ಕಾರ್ಯರ್ಗ, ಸುಳ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷ ಇಂದಿರಾ ಬಿಕೆ, ಪಂಚಾಯತ್ ಸದಸ್ಯರಾದ ಶ್ರೀ ಸತೀಶ್ ಅಂಗಡಿಮೂಲೆ, ಜಯಪ್ರಶಾಂತ್ ಹರಿಕಲಾರಾಯ್, ವಿನೋದ್ ಆರೈ, ಭರತ್ ರಾಯ್, ಚೇತನಾ, ತಾರಾನಾಥ್ ಬೋಳಿಯಾನ, ಮಹೇಶ್ ಕೆ ಸವಣೂರು, ಅನ್ನಪೂರ್ಣ ಪ್ರಸಾದ್ ರಾಯ್, ಗಣೇಶ್ ಶೆಟ್ಟಿ ಕುಂಜಾಡಿ, ಗಂಗಾಧರ ಪೆರಿಯಡ್ಕ, ಪ್ರವೀಣ್ ಬಂಬಿಲದೋಳ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು.